ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜು ಕರ್ನಾಟಕ ಸರ್ಕಾರದ ಯಕ್ಷಗಾನ ಅಕಾಡೆಮಿ ಮತ್ತು ಯುಜಿಸಿ ಸ್ಟ್ರೈಡ್ ಯೋಜನೆಯ ಸಹಯೋಗದೊಂದಿಗೆ ಯಕ್ಷಗಾನದ ವರ್ತಮಾನದ ಬೆಳಕಿನಲ್ಲಿ ಮರುಚಿಂತನೆ ಎಂಬ ಒಂದು ದಿನದ ಸಹಚಿಂತನೆ ಮತ್ತು ಸಂವಾದ ಕಾರ್ಯಕ್ರಮವನ್ನು ಕಾಲೇಜಿನ ಎಲ್ಎಫ್ ರಸ್ಕಿನ್ಹಾ ಸಭಾಂಗಣದಲ್ಲಿ ನಡೆಯಿತು. ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನ ಎಲ್ಎಫ್ ರಸ್ಕಿನ ಸಭಾಂಗಣದಲ್ಲೇ ಯಕ್ಷಗಾನದ ವರ್ತಮಾನದ ಬೆಳಕಿನಲ್ಲಿ ಮರುಚಿಂತನೆ ಎಂಬ ಒಂದು ದಿನದ ಸಹ ಚಿಂತನೆ ಮತ್ತು ಸಂವಾದ ಕಾರ್ಯಕ್ರಮವನ್ನು ಹಿರಿಯ ರಂಗ ನಿರ್ದೇಶಕ ಮತ್ತು ನಿನಾಸಂ ರಂಗ ಶಿಕ್ಷಣ ಕೇಂದ್ರದ ಹೆಗ್ಗೋಡಿನ ವಿಶ್ರಾಂತ ಪ್ರಾಂಶುಪಾಲರಾದ ಬಿಆರ್ ವೆಂಕಟರಮಣ ಐತಾಳ ಅವರು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಯಕ್ಷಗಾನ ಇದೀಗ 4-5 ಶತಮಾನಗಳಿಂದ ವಿಶೇಷ ಸ್ಥಿತಿಗೆ ತಲುಪಿದೆ. ಯಕ್ಷಗಾನ ಜಗತ್ತಿನ ಪರಂಪರೆ ಹಾಗೂ ಕಲಾ ಪ್ರಕಾರಗಳು ತನ್ನದೇ ಆದ ರೀತಿಯಲ್ಲಿ ಬೆಳೆದು ಬಂದಿದೆ ಎಂದು ಹೇಳಿದರು. ವಾಚಿಕಾಭಿನಯಕ್ಕಿಂತಲೂ ಭಾರತೀಯ ವೃತ್ತಿ ಎನ್ನುವುದು ಪ್ರಧಾನ ತಾಳಮದ್ದಲೆಯಲ್ಲಿ. ಆದರೆ ಅದಕ್ಕೂ ಅದರದ್ದೇ ಆದಂಥ ಒಂದು ಸತ್ವ ಇದೆ. ಕುಳಿತಲ್ಲೇ ಇಡೀ ಜಗತ್ತನ್ನು ನೋಡುವ, ಆಳುವ, ಹೇಳುವ, ವ್ಯಾಖ್ಯಾನಿಸುವ ಒಂದು ತಾಕತ್ತು ತಾಳಮದ್ದಲೆ ಅರ್ಥಧಾರಿಗಳಿಗಿದೆ. ನಂತರ ಯಕ್ಷಗಾನದ ಆಟದಲ್ಲಾಗಲಿ ತಾಳಮದ್ದಲೆಯಲ್ಲಾಗಲಿ ನಾವು ಗಮನಿಸಬೇಕಾದ ಒಂದು ವಿಶೇಷವಾದ ಸಂಗತಿ ಏನಂದರೆ, ಅದಕ್ಕೊಂದು ಹಿಂದೆ ಸ್ವರೂಪ ಎಲ್ಲ ಇದ್ದರೂ ಕೂಡ ಅದು ಆ ಕ್ಷಣಕ್ಕೆ ಆ ಕಲಾವಿದ ಕಟ್ಟುವ ಕಲೆ, ಕಲಾವಿದ ಕಟ್ಟುವ ರಂಗಭೂಮಿ. ಅದು ಆ ಕ್ಷಣಕ್ಕೆ ಕಟ್ಟುವುದು. ಯಾಕೆ ಕೇಳಿದರೆ, ಇಲ್ಲಿ ಬೇರೆ ರಂಗ ಪ್ರಕಾರಗಳಲ್ಲಿರುವ ಹಾಗೆ ಅಭಿನಯಕ್ಕೆ ಸಿದ್ಧವಾದಂಥ ಮೂಲ ಮಾದರಿಗಳಿಲ್ಲ. ಚೌಕಟ್ಟಿದೆ ಅಷ್ಟೇ. ಯಕ್ಷಗಾನಕ್ಕೆ ಒಂದು ಚೌಕಟ್ಟಿದೆ, ಆದರೆ ಅದರ ಅಭಿನಯಕ್ಕೆ ಮತ್ತು ವಾಚಿಕಕ್ಕೆ ಸಿದ್ಧವಾದ ಮೂಲ ಮಾದರಿ ಇಲ್ಲ. ಹಿರಿಯ ಜಾನಪದ ವಿದ್ವಾಂಸರಾದ ಪ್ರೊಫೆಸರ್ ಕೆ ಚಿನ್ನಪ್ಪಗೌಡ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದರು. ಯಕ್ಷಗಾನ ವಿಸ್ಮಯ ಹಾಗೂ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಕೆಲಸ ಮಾಡುವ ರಂಗಭೂಮಿಯಾಗಿದೆ ಎಂದು ಹೇಳಿದರು. ಯಕ್ಷಗಾನದ ನಿಜವಾದ ಒಂದು ಪ್ರದರ್ಶನ, ಸಾಂಸ್ಕೃತಿಕ, ಅದರ ಅರ್ಥ ಎಲ್ಲ ಇತಿಹಾಸ ಎಲ್ಲಿ ಎಷ್ಟು ಹಿಂದಕ್ಕೆ ತಕೊಂಡು ಹೋಗಬಹುದು ಅಂತ ನಾನು ಬೇರೆ ಬೇರೆ ಆಕಾರಗಳನ್ನು ನೋಡಿದರೆ ಸುಮಾರು 150-170 ವರ್ಷಗಳಿಗಿಂತ ಹಿಂದೆ, ಅದರ ಹಿಂದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಅದು ಯಾವ ರೂಪದಲ್ಲಿತ್ತು ಎನ್ನುವುದಕ್ಕೆ ನಮ್ಮಲ್ಲಿ ಅಧಿಕೃತ ಮಾಹಿತಿಗಳಿಲ್ಲ ಎನ್ನುವ ದೃಷ್ಟಿ ನಾನು ಹೇಳ್ತಾ ಇರೋದು. ಹಾಗೆಂತೇಳಿ ಕೆಲ ಊಹೆ ಪ್ರಮೇಯಗಳನ್ನು ಮಾಡಲಿಕ್ಕಾಗ್ತದೆ. 1915-20 ಆಸುಪಾಸಿನಲ್ಲಿ ಬಂದ ಅದು ಆತ್ಮಚರಿತ್ರೆಗಳನ್ನು ನೋಡಿ, ನೀವು ಕೆಲವು ಮೇಳಗಳ ಇತಿಹಾಸ ನೋಡಿ, ಅನೇಕ ಗ್ರಂಥಗಳನ್ನು ನೋಡಿದರೆ ಅವರೆಲ್ಲ ಏನು ಹೇಳ್ತಾರೆ ಅಂತಂದರೆ, ಯಕ್ಷಗಾನದ ಅತ್ಯಂತ ಬಡತನದ ಸ್ಥಿತಿಯೊಂದನ್ನು ಪ್ರಸ್ತಾವ ಮಾಡ್ತಾರೆ. ಬಡತನ ಅಂತಂದರೆ ಅದರ ವಿವರಗಳನ್ನು ನೀವು ಶ್ರೇಣಿಯವರ ಪುಸ್ತಕ, ಕೆರೆಮನೆ ಶಂಭು ಹೆಗಡೆಯವರ ಕೃತಿಗಳನ್ನೆಲ್ಲ ನೋಡಿದರೆ ಯಕ್ಷಗಾನ ಯಾಕೆ ಬೇಕು ಅಂತ ಅನ್ನಿಸುವ ಕಾಲಘಟ್ಟದಲ್ಲಿ ಅನೇಕರು ಪ್ರವೇಶ ಮಾಡಿ ಆ ಯಕ್ಷಗಾನವನ್ನು ಕಟ್ಟಿದ್ದು ಬೆಳಗಿದ್ದು ಅಂತಂದರೆ. ಕರ್ನಾಟಕ ಸರ್ಕಾರದ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರಾಗಿರುವ ಪ್ರೊಫೆಸರ್ ಎಂಎ ಹೆಗಡೆಯವರು ಮಾತನಾಡಿ, ಇಂದಿನ ಕಾಲದಲ್ಲಿ ಮರುಚಿಂತನೆ ಅಗತ್ಯವಿದೆ. ಕಲಾ ಮತ್ತು ವಿಮರ್ಶೆ ಕಾಲಕ್ಕೆ ಬದಲಾವಣೆಯಾಗುತ್ತಾ ಹೋಗುತ್ತೆ, ಯಾವುದು ಕೂಡ ಸ್ಥಿರವಾಗಿ ಇರುವುದಿಲ್ಲ ಅಂತ ಹೇಳಿದ್ರು. ಇಂಥ ಒಂದು ರೀತಿಯಲ್ಲಿ ಮರುಚಿಂತನೆ ಅನ್ನೋದು ನಡೀಲೇಬೇಕಾದ್ದು ಅಗತ್ಯ. ಯಾಕಂದರೆ ಎಲ್ಲ ವಿಮರ್ಶೆಗಳು, ಕಲೆ ಮತ್ತು ವಿಮರ್ಶೆ ಇವೆಲ್ಲವೂ ಕಾಲಕ್ಕೆ ಬದಲಾಗ್ತವೆ, ಯಾವುದು ಸ್ಥಿರವಾಗಿ ಇಲ್ಲಿರೋದಿಲ್ಲ. ಇವತ್ತಿನ ಒಂದು ಸ್ಥಿತಿಯಲ್ಲಿ ಹೇಗೆ ಇತ್ಯಾದಿಗಳ ಬಗ್ಗೆ ಚಿಂತನೆ ನಡೆಯಬೇಕಾದ್ದು ಅವಶ್ಯವಾಗಿದೆ. ಇದೊಂದು ಶುದ್ಧ ಅಕಾಡೆಮಿಕ್ ಕಾರ್ಯಕ್ರಮ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ, ಅದು ಹೆಸರಿಗೆ ತಕ್ಕ ಹಾಗೆ ಅಕಾಡೆಮಿಕ್ ಆಗಿ ನಡೀತದೆ ಎನ್ನುವ ಭರವಸೆ. ಕಾಲೇಜಿನ ಪ್ರಾಂಶುಪಾಲರಾದ ರೆವರೆಂಡ್ ಫಾದರ್ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ಬಾಲ್ಯದಿಂದಲೇ ಯಕ್ಷಗಾನದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನ ವಹಿಸಿದ ಶಿಕ್ಷಣ ಸಂಸ್ಥೆಯಲ್ಲೂ ಯಕ್ಷಗಾನಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಾ ಬರಲಾಗುತ್ತಿದೆ ಎಂದು ಹೇಳಿದರು. ಅಲೋಷಿಯಸ್ ಕಾಲೇಜಿಗೆ ಮತ್ತೆ ಯಕ್ಷಗಾನಕ್ಕೆ ಯಾವ ಸಂಬಂಧ? ಹಿಂದೆ ನಮ್ಮ ಕಾಲೇಜಿನಲ್ಲಿ ಯಕ್ಷಗಾನ ಚಟುವಟಿಕೆಗಳು ಬಹಳಷ್ಟು ನಡೆಯುತ್ತಿದ್ದವು. ನಮ್ಮಲ್ಲಿ ಯಕ್ಷಗಾನ ಸಂಘವೂ ಇತ್ತು. ಮುಳಿಯ ಮಹಾಬಲ ಭಟ್ ಇಲ್ಲಿ ಬಂದು ಕಮ್ಮಟಗಳನ್ನು ನಡೆಸಿಕೊಂಡು ಹೋಗುತ್ತಿದ್ದರು. ಖ್ಯಾತ ಕಲಾವಿದರಾದ ನೆಡ್ಲೆ ನರಸಿಂಹ ಭಟ್ರು, ಬಲಿಪ ನಾರಾಯಣ ಭಾಗವತರು, ಬಣ್ಣದ ಮಾಲಿಂಗರು ಇಲ್ಲಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಿದ್ದರು. ಕರ್ಗಲ್ಲು ವಿಶ್ವೇಶ್ವರ ಭಟ್ರು ನಮ್ಮ ಮಕ್ಕಳಿಗೆ ಯಕ್ಷಗುರುಗಳಾಗಿ ತರಬೇತಿ ನೀಡಿದ್ದಾರೆ.
ಹೀಗಾಗಿ ಯಕ್ಷಗಾನಕ್ಕೂ ಈ ಕಾಲೇಜಿಗೂ ಅವಿನಾಭಾವ ಸಂಬಂಧವಿದೆ. ಈಗ ಮತ್ತೆ ನಮ್ಮಲ್ಲಿ ಯಕ್ಷಗಾನದ ಕೆಲಸ ಚುರುಕಾಗ್ತಾ ಇದೆ. ಇದಕ್ಕೆ ಬಹಳಷ್ಟು ಮಂದಿ ಅದನ್ನು ಮಾಡ್ತಾ ಇದ್ದಾರೆ. ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ನಾವು ನಡೆಸ್ತಾ ಇದ್ದೇವೆ. ಕಾರ್ಯಕ್ರಮದ ಸಂಯೋಜಕರಾದ ಡಾಕ್ಟರ್ ದಿನೇಶ್ ನಾಯ್ಕ್ ಅವರು ಗಣ್ಯರನ್ನ ಸ್ವಾಗತಿಸಿ ಹಾಗೂ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. ಯುಜಿಸಿ ಸ್ಟ್ರೈಡ್ ನಿರ್ದೇಶಕರು ಮತ್ತು ಕಾಲೇಜಿನ ಪ್ರಭಾರ ಕುಲ ಸಚಿವರಾಗಿರುವ ಡಾಕ್ಟರ್ ಆಲ್ವಿನ್ ಡೇಸಾ ಅವರು ವಂದಿಸಿದ್ರು. ಆರ್ಜೆ ಅಭಿಷೇಕ್ ಶೆಟ್ಟಿ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಸಹಚಿಂತನೆ ಮತ್ತು ಸಂವಾದದಲ್ಲಿ 2 ಗೋಷ್ಠಿಗಳು ನಡೆದವು. ತುಮಕೂರು ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾಗಿರುವ ಪ್ರೊಫೆಸರ್ ನಿತ್ಯಾನಂದ ಬಿ ಶೆಟ್ಟಿಯವರು ಯಕ್ಷಗಾನದ ಭಾಷಿಕ ಲೀಲೆ ಎಂಬ ವಿಷಯದ ಬಗ್ಗೆ ಮತ್ತು ಹಿರಿಯ ಸಂಸ್ಕೃತಿ ಚಿಂತಕರಾಗಿರುವ ಲಕ್ಷ್ಮೀಶ ತೊಳ್ಪಾಡಿಯವರು ಅರ್ಥಗಾರಿಕೆಯಲ್ಲೇ ಭಾರತೀಯ ತತ್ವಜ್ಞಾನ ವಿಷಯದ ಕುರಿತು ಸಂವಾದ ನಡೆದವು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.